ನಮ್ಮ ಮೊಮ್ಮಗನ ಉಪನಯನ ಕಾರ್ಯಕ್ರಮದಲ್ಲಿ ನಾವು ಮಾಡಿದಂತಹ ಬೇರೆ ಬೇರೆ ರೀತಿಯ ಸಾವಯವ ಮತ್ತು ಸ್ವದೇಶಿ ಅಡಿಗೆಗಳ ಒಂದಷ್ಟು ವಿವರಗಳು ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಇದು ತೆಂಗಿನ ಗಡ್ಡೆದ್ದು ಕೋಸಂಬರಿ, ತೆಂಗಿನ ಗಡ್ಡೆಯ ಕೋಸಂಬರಿ, ಬಾಳೆ ದಿಂಡಿನ ಕೋಸಂಬರಿ, ಬಾಳೆ ದಿಂಡಿದ್ದು. ಇದು ಉಪ್ಪಿನಕಾಯಿ, ಮಿಡಿ ಉಪ್ಪಿನಕಾಯಿ, ಇದು ಮಾವಿನಕಾಯಿ, ಅವಿಲು, ಬೇರೆ ಬೇರೆ ತರಕಾರಿಗಳನ್ನು ಜೊತೆಯಲ್ಲಿ ಹಾಕಿದೆ. ಹಲಸಿನಕಾಯಿ ಪಲ್ಯ, ಹೌದು, ಸುವರ್ಣಗಡ್ಡೆ ಪಲ್ಯ. ಇದು ವಿಶೇಷ. ಇದು ಬಾಳೆಹಣ್ಣಿನದ್ದು ಪಾಯಸ. ಇದು ಬಾಳೆಹಣ್ಣನ್ನು ನಾವು ಇದ್ದಾಗ ರುಬ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಕಾಫಿ ಇಟ್ಕೊಳ್ತೀವಿ. 1 ವರ್ಷ ಇಟ್ಕೊಳ್ಬೋದು, ಮತ್ತು ಯಾವಾಗ ಬೇಕಾದರೂ ಆಗ ತೆಂಗಿನಕಾಯಿ ಹಾಕಿ ಪಾಯಸ ಮಾಡ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಬಿಸಿಬೇಳೆ ಬಾತು ಎಲ್ಲ ಮನೆ ತರಕಾರಿಗಳನ್ನು ಬಳಸಿ ಮಾಡಿದ್ದೀವಿ. ಇದು ಮುಂಡಿಗಡ್ಡೆ ಅಂತ ಹೇಳಿದರೆ ಅಲೋಕೇಶಿಯಾ ಅಂತ, ಎತ್ತರ ಒಂದು 2 ಅಡಿ 3 ಅಡಿ ಎತ್ತರದ ದಿಂಡು ಥರ ಬರುತ್ತೆ ಗಡ್ಡೆ. ಆ ಗಡ್ಡೆದ್ದು ಮಜ್ಜಿಗೆ ಹುಳಿ. ಇನ್ನೊಂದು ಥರ ಮಜ್ಜಿಗೆ ಹುಳಿ ಹಾಕಿಲ್ವಲ್ಲ? ಇರಲಿ, ಪರವಾಗಿಲ್ಲ, ಬನ್ನಿ. ಇದು ಮಾಮೂಲಿ ತವೆ. ಇದು ಜೀವಗುಜ್ಜೆ. ಜೀವಗುಜ್ಜೆ ವಿಶೇಷ. ಜೀವಗುಜ್ಜೆಯನ್ನು ತರಕಾರಿಯಾಗಿ ಬೆಳೆಸಿ ನಾವು ಇದು ತೋವೇನೂ ಅಲ್ಲ, ಸಾಂಬಾರು ಆ ಥರದ ಒಂದು ಮಧ್ಯದ ಒಂದು ಕಾಂಬಿನೇಷನ್. ಕೂಟು ಅಂತ ಹೇಳ್ತಾರೆ. ಮೆಣಸ್ಕಾಯಿ ಅಂತ ಸಾಸಿವೆಯನ್ನು ಮುಂದಾಗಿ ಹಾಕಿ ಮಾಡುವ ಅಡುಗೆ. ಸಿಹಿ ಇರುತ್ತೆ, ಸಿಹಿ ಕಾಯಿ. ಇದೆಲ್ಲ ವಿಶೇಷ ಮಾಡಿದೆಲ್ಲ ನೀವು ನಿಮ್ಮ ಅಡುಗೆ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಇದಕ್ಕೆ ನೀವಾಗಲೇ ಹೇಳ್ತಾರೆ ರಿಫೈಂಡ್ ಆಯಿಲ್ ಬಳಸಿಲ್ಲ ಅಂತೆಲ್ಲ. ರಿಫೈಂಡ್ ಆಯಿಲ್ ಬಳಸಿಲ್ಲ, ಮತ್ತು ಎಲ್ಲ ಕೊಬ್ಬರಿ ಎಣ್ಣೆ ಮತ್ತು ಬೆಣ್ಣೆಕಾಯಿಸಿ ತುಪ್ಪದಲ್ಲೇ ಮಾಡಿರೋ ಅಂಥ ಅಡುಗೆ. ಇದು ನ್ಯಾಚುರಲ್ ಆಗಿ ಬರುವಂಥ ಐಟಮ್ಗಳಿಗೆಲ್ಲ ಇದು ಕಲರು ಸಹಿತ ಉಪಯೋಗಿಸಿಲ್ಲ ಯಾವುದೇ. ಇವರು ಇಂದಿರಪ್ರಸ್ಥ ಚಂದ್ರಶೇಖರ್ ಕೊಟ್ಟಿದ್ದು ಯಾವುದೋ ಒಂದು ಬೀಜ ಕೊಟ್ಟರು, ಅದರಿಂದ ಕಲರು ಪ್ರಿಪೇರ್ ಮಾಡಿ. ಅಂದರೆ ಅಲ್ಲಿ ಮಾಡಿದ್ರಲ್ಲ, ಸ್ವೀಟ್ಗೆ ಸಂಡಿಗೆಗೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಇದು ಮಾಡಿರೋದು. ಹೌದು. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಹೆಂಗೆ? ಯಾರಾದ್ರೂ ನಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ನಮ್ಮ ಬಾಸ್ ಶ್ರೀನಿವಾಸರಾವ್ ಇದ್ದಾರೆ, ಅವ್ರದ್ದು ಕಾರ್ಡ್ ಇದೆ, ಅದು ಕೊಡ್ತೀನಿ. ಅವ್ರದ್ದು ಹೆಸರು, ಕೇಟ್ರಿಂಗ್ ಹೆಸರು ಶ್ರೀನಿವಾಸರಾವ್ ಅಂತ. ಶ್ರೀನಿವಾಸರಾವ್ ಅಂತನಾ? ನಂಬರ್ ಕೊಡಿ, ನಂಬರ್ ಈ ವಿಡಿಯೋ ಕೆಳಗಡೆ ಹಾಕ್ಬಿಡೋಣ. ಆಮೇಲೆ ಕಾರ್ಡ್ ಕೊಡ್ತೀನಿ, ಅವ್ರ ಜೊತೆ ಸಂಪರ್ಕದಲ್ಲಿ ಇರಿ. ಖಂಡಿತ. ಹಾಗಾಗಿ ಅದೇ ನೋಡ್ತಾ ಇದ್ರಲ್ಲ, ಶ್ರೀನಿವಾಸರಾವ್, ಮೈಸೂರದು. ಯಾರಿಗಾದರೂ ಈ ಥರ ಸಾವಯವ ಅಡುಗೆ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿಕೊಡ್ತಾರೆ. ಆಗಲಿ, ತುಂಬ ಒಳ್ಳೆಯದಾಯಿತು, ಖುಷಿ ಆಯಿತು ನಮಗೆ. ಸಾರ ಏನಕ್ಕೆ ಕೇಳಾಕ